ಇವತ್ತು ಹಿಂದುಳಿದ ವರ್ಗಗಳ ಮುಖಂಡರ ಒಂದು ಸಭೆ ವತಿಯಿಂದ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಸನ್ಮಾನ್ಯ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಮುಖ್ಯಮಂತ್ರಿಗಳ ಅಧ್ಯಕ್ಷರು, ನಮ್ಮ ಜಿಲ್ಲೆಯ OBC ಅಧ್ಯಕ್ಷರಾದ ಸನ್ಮಾನ್ಯ ವಿಶ್ವಾಸ್ ದಾಸ್ ಅವರಿದ್ದಾರೆ. 25/9/2025 ಅಂದ್ರೆ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಮಾನ್ಯ ಸಚಿವರುಗಳು, ಹಾಗೆಯೇ ಮಾನ್ಯ ಶಾಸಕರುಗಳು, ಹಿರಿಯ ಮುಖಂಡರುಗಳು, ವಿವಿಧ ಸಮುದಾಯಗಳ ಅಧ್ಯಕ್ಷರುಗಳ ಜೊತೆಗೆ ಬೆಂಗಳೂರಿನಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಕರ್ನಾಟಕದಲ್ಲಿ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಕೆಲವು ಪ್ರಮುಖವಾದಂಥ ವಿಷಯಗಳ ಬಗ್ಗೆ ತೀರ್ಮಾನ ಆಯಿತು, ನಿರ್ಣಯಗಳಾಯಿತು. ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿಯನ್ನು ತರಬೇಕು, ಸಂಘಟನೆಯ ಶಕ್ತಿಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಸನ್ನಿವೇಶ ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ಹಿಂದುಳಿದ ವರ್ಗಗಳ ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ವಿಷಯಗಳಿಗೆ ಆದ್ಯತೆಯನ್ನು ಕೊಟ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಮೈಸೂರು ರೆವಿನ್ಯೂ ಡಿವಿಷನ್ ಏನಿದೆ, ಅಂದರೆ ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳಿದ್ರೆ ಉಡುಪಿ, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಹಾಗೆಯೇ ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಕೂರ್ಗ್, ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಚಿವರಾಗಿ ಕ್ರಿಯಾಶೀಲವಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಾ ಇರುವಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲೂ ಕೂಡ ಒಂದು ತಂಡವನ್ನು ರಚನೆಯನ್ನು ಮಾಡಲಾಯಿತು. ಹಾಗೆಯೇ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ನಲ್ಲಿ ಬೋಸ್ರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಿರ್ಮಾಣ ಆಗಿದೆ. ಹಾಗೆಯೇ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಅಲ್ಲಿ ಸಂತೋಷ್ ಲಾಡ್ ಅವರೊಬ್ಬ ಎಲ್ಲ ಕೂಡ ಆಕ್ಟಿವ್ ಆಗಿರುವಂಥ ಸಚಿವರೇ, ಬೋಸ್ರಾಜ್ ಅವರು ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು, ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಾಗಿದೆ. ಹಾಗೆಯೇ ನಮ್ಮ ಬೆಂಗಳೂರು ರೆವಿನ್ಯೂ ಡಿವಿಷನ್ ಮತ್ತೊಬ್ಬ ಸಚಿವರಾದಂಥ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ತಂಡವನ್ನು ಕೂಡ ಮಾಡಿ, ಹೀಗೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯದಲ್ಲಿ, ಯಾವುದೇ ಒಂದು ಜಾತಿಯ ಪ್ರಶ್ನೆ ಅಲ್ಲ, ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಸುಮಾರು 200 ಸಮುದಾಯಗಳಿದ್ದಾವೆ. ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಸುಮಾರು 200 ಸಮುದಾಯಗಳಿವೆ, ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2. ಸೊ ಹಾಗಾಗಿ ಇದನ್ನ ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯದಲ್ಲಿ ಈ ಸಭೆಯನ್ನ ಇವತ್ತು ಮಂಗಳೂರಿನಲ್ಲಿ ಪ್ರಥಮವಾಗಿ ಇವತ್ತು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ವಿನಯ್ ಸುರ್ಕೆ ಅವರು ಕೂಡ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಶಾಸಕರುಗಳು, ವಿವಿಧ ನಿಗಮಗಳ ಅಧ್ಯಕ್ಷರುಗಳು, ವಿವಿಧ ಸಮುದಾಯಗಳ ಅಧ್ಯಕ್ಷರುಗಳೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಅವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದ್ರು ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಸಾಕಷ್ಟು ಅನುಭವ ಇರುವಂಥವರು, ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಅವರು ತಮ್ಮ ಜವಾಬ್ದಾರಿಗಳನ್ನು ಮಾಡಿರುವಂಥ ಮತ್ತು ನಮ್ಮ ಕರಾವಳಿ ಪ್ರದೇಶದಿಂದಲೇ ಬಂದಂಥವ್ರು. ಅವರು ಅನೇಕ ಮಾರ್ಗದರ್ಶನಗಳನ್ನ ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರೆಲ್ಲರೂ ಬಂದಿದ್ರು. ಹರಿಪ್ರಸಾದ್ ಅವರ ಜೊತೆಗೂಡಿ ವಿಧಾನಸಭೆ, ವಿಧಾನ ಪರಿಷತ್ತಿನ ಎಲ್ಲ ಶಾಸಕರೆಲ್ಲರೂ ಕೂಡ ಭಾಗವಹಿಸಿದ್ರು. ಅವರೆಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಏನಿದೆ, ಇದು ನಮ್ಮ ಸಂವಿಧಾನದ ಮಾಡಬೇಕಾಗಿರ್ತಕ್ಕಂಥ ಹಕ್ಕಿದು, ಒಂದು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ. ಹೇಗೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನಕ್ಕೆ 130 ಸಾರಿ ತಿದ್ದುಪಡಿಗಳಾಗಿದೆ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಮಾಡಲೂ ಕೂಡ. ಆದರೆ ತಿದ್ದುಪಡಿಯನ್ನು, ಅಮೆಂಡ್ಮೆಂಟ್ಸ್ ಅನ್ನು ತರಲಿಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಸೊ 129 ಅಮೆಂಡ್ಮೆಂಟ್ಗಳು ಜಾರಿನಲ್ಲಿದೆ. 130ನೇ ಅಮೆಂಡ್ಮೆಂಟ್ ಸೆಲೆಕ್ಟ್ ಕಮಿಟಿಲಿ ಪಾರ್ಲಿಮೆಂಟ್ ಹೋಗಿದೆ. ಮೊದಲನೇ ಅಮೆಂಡ್ಮೆಂಟ್ ಯಾವುದಪ್ಪ ಸಂವಿಧಾನಕ್ಕೆ ಅಂತ ಹೇಳಿದ್ರೆ 1951ರಲ್ಲಿ ನೆಹರೂರವರು ಜಾರಿಗೆ ತಂದಂಥ ತಿದ್ದುಪಡಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತ ಅಧಿಕಾರ, ಸಾಮಾಜಿಕ ಟು ಕಂಡಕ್ಟ್ ಸೋಶಿಯೋ ಎಜುಕೇಶನ್ ಅಂಡ್ ಎಕನಾಮಿಕ್ ಸರ್ವೆ. ಇದನ್ನ ರಾಜ್ಯ ಸರ್ಕಾರಗಳೇ ಮಾಡಲಿಕ್ಕೆ ಅಧಿಕಾರವನ್ನ
1951 ಕೊಟ್ಟಿದೆ. ಸುಮ್ಮನೆ ಇವರೆಲ್ಲ ಕುಚೋದ್ಯ ಮಾಡ್ತಾರೆ, ವಿಷಯನ ತಿಳ್ಕೊಳ್ಳದೆ ಓನ್ಲಿ ಟು ಡೈವರ್ಟ್ ದ ಅಟೆನ್ಷನ್ ಆಫ್ ದ ಪೀಪಲ್, ಓನ್ಲಿ ಟು ಮಿಸ್ಗೈಡ್ ದ ಪೀಪಲ್ ಆಫ್ ಕರ್ನಾಟಕ. ಪ್ರಹ್ಲಾದ್ ಜೋಶಿ ಅಂತವರು, ಅಶೋಕ್ ಅಂತವರು, ಇವರೆಲ್ಲ ಕೂಡ ರಾಜಕೀಯ ಕಾರಣಗಳಿಗೋಸ್ಕರ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನಾವೇನು ವಿರೋಧ ಮಾಡ್ತಾ ಇಲ್ಲ. ಸೊ ನಮ್ಮಗಳ ಒತ್ತಾಯದ ಮೇರೆಗೆ ಅವರು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಜಾತಿ ಜನಗಣತಿಯನ್ನು ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಇಡೀ ರಾಷ್ಟ್ರಾದ್ಯಂತ ಅದರ ಅಗತ್ಯ ಇದೆ ಅಂತ ಹೇಳಿದ ಮೇಲೆ ಇವತ್ತು ಅವರು ಕೂಡ ಹೊರಟಿದ್ದಾರೆ. ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಷ್ಟು ತಡ ಮಾಡುವಂತ ಅಗತ್ಯ ಇಲ್ಲ ಕೇಂದ್ರ ಸರ್ಕಾರ. ಈಗಾಗಲೇ 2021 ಆಗ್ಬೇಕಾಯ್ತು, 2021 ಸಮೀಕ್ಷೆ ಪ್ರಾರಂಭ ಆಗ್ಬೇಕಾಯ್ತು, ಇವತ್ತು 2025 ತಡ ಆದರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಅದಕ್ಕೆ ನಾವು ಯಾವುದೇ ಅಡ್ಡಿ ಆತಂಕಗಳು ಮಾಡೋದಿಲ್ಲ. ನಮ್ಮ ರಾಜ್ಯ ಸರ್ಕಾರ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಅಂತ. ಆದರೆ ರಾಜ್ಯ ಸರ್ಕಾರ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಕೇವಲ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ. ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಸಮೀಕ್ಷೆ. 7 ಕೋಟಿ ಜನರ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಅದರ ಆಧಾರದ ಮೇಲೆ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸ್ಕೊಡ್ತಕ್ಕಂಥದ್ದು. ಆದ್ರಿಂದ ಕರ್ನಾಟಕದ ಜನರಲ್ಲಿ ನಾವು ಕೈ ಮುಗಿದು ವಿನಂತಿಯನ್ನ ಮಾಡ್ತೇವೆ, ಈ ಸಮೀಕ್ಷೆಗೆ ಸಹಕಾರ ಮಾಡಿ. ಇದು ಜನರ ಬದುಕಿನ ಪ್ರಶ್ನೆ, ಇದು ರಾಜಕಾರಣದ ಪ್ರಶ್ನೆ ಅಲ್ಲ, ಇದು ಜನರ ಬದುಕಿನ ಪ್ರಶ್ನೆ, ಕರ್ನಾಟಕದ ಪ್ರಗತಿಯ ಪ್ರಶ್ನೆ, ನಮ್ಮ ಸಂವಿಧಾನದ ಉದ್ದೇಶದ ಪ್ರಶ್ನೆ ಇದೆ. ಸಮಾಜವಾದವನ್ನ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಕಾಶಗಳನ್ನ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ಇದು. ಹಾಗಾಗಿ ದಯಮಾಡಿ ಇನ್ನು ಈಗಾಗಲೇ ಶಿಕ್ಷಕರೆಲ್ಲರೂ ಕೂಡ ಹಾಗೇನೆ ಬೇರೆ ಬೇರೆ ಇಲಾಖೆಯವರೆಲ್ಲ ಕೂಡ ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ಇವರು ಸರ್ಕಾರಿ ನೌಕರರೆಲ್ಲ ಕೂಡ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನುವಂಥ ವಿವರಗಳನ್ನ ತಾವು ಹೇಳಬೇಕಾಗತ್ತೆ. ಅದಕ್ಕಾಗಿಯೇ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ, ಸರ್ಕಾರ ಎಕ್ಸ್ಟೆಂಡ್ ಮಾಡಿದ್ದಾರೆ. 18ರವರೆಗೂ ಕೂಡ ಈ ಕಾರ್ಯ ಸಂಪೂರ್ಣ ಯಶಸ್ವಿ ಆಗಬೇಕು, ಸರಿಯಾದ ರೀತಿಯಲ್ಲಿ ಹೆಚ್ಚು ನೋಡಿ. ಅಲ್ಲೊಂದು ಇಲ್ಲೊಂದು ಕೊರತೆ ಆಗೇ ಆಗತ್ತೆ. ಇಲ್ಲೊಂದು ಕಡೆ ಆಗಿರುವಂಥ ನೆಗೆಟಿವ್ ಫ್ಯಾಕ್ಟರ್ಸ್ ಅನ್ನ ದೊಡ್ಡದು ಮಾಡಿ ಸಮೀಕ್ಷೆ ಬಗ್ಗೆನೇ ಹಂಚ್ ಮಾತಾಡುವಂಥದ್ದು ಇದೆಯಲ್ಲ, ಇದೊಂದು ಜನದ್ರೋಹಿ ಕೆಲಸ ಆಗುತ್ತೆ, ಜನ ವಿರೋಧಿ ಕೆಲಸ ಆಗುತ್ತೆ. ಇದನ್ನ ಯಾವ ದೇಶದಲ್ಲಾಗಿದೆ ಹೇಳಿ? ಅಡ್ವಾನ್ಸ್ಡ್ ಕಂಟ್ರಿನಲ್ಲಿ 100% ಸಮೀಕ್ಷೆಗಳು, ಸೆನ್ಸಸ್ ಪರ್ಫೆಕ್ಷನ್ ಇದೆ ಅಂತೇಳಿ ಯಾವ್ದಾದ್ರು ಒಂದು ದೇಶದಲ್ಲಿ ಜಗತ್ತಲ್ಲಿ ಇದ್ರೆ ಪ್ರಹ್ಲಾದ್ ಜೋಶಿ ಅವರು ಅಥವಾ ಅಶೋಕ್ ಅವರು ಹೇಳ್ಬೇಕಲ್ಲ. ಅವರು ಸಂವಿಧಾನದ ಅಡಿನಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿರುವಂತವ್ರು, ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಮಾತಾಡುವಂತ ಸಂದರ್ಭದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ, ರಾಜಕೀಯದ ವಿಷಯಗಳನ್ನ ಮಾತಾಡ್ಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾರೆ. ಸಮೀಕ್ಷೆಗೆ ಸಹಕಾರ ಕೊಡಬೇಡಿ ಅಂತ ಹೇಳ್ತಾರಲ್ಲ ಇವರು, ಏನಾದ್ರು ಜವಾಬ್ದಾರಿ ಇದೆಯಾ ಇವರಿಗೆ? ವಿವೇಚನೆ ಇದೆಯಾ? ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಕೈಂಡ್ ವಿತ್ಡ್ರಾ ಯುವರ್ ಸ್ಟೇಟ್ಮೆಂಟ್. ಒಂದು ಕೇಂದ್ರದ ಸಚಿವರಾಗಿ ನೀವು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನೀವು ರಾಜಕಾರಣದ ಬಗ್ಗೆ ಬೇಕಾದಷ್ಟು ವಿಷಯಗಳಿಂದ ಮಾತಾಡಿ, ಆಡಳಿತ ಅಭಿವೃದ್ಧಿಯ ಬಗ್ಗೆ ವೈಫಲ್ಯಗಳಿದ್ರೆ ಮಾತಾಡಿ. ಆದ್ರೆ ಸಮೀಕ್ಷೆಗೆ ಸಹಕಾರ ಕೊಡಬಾರ್ದು ಅಂತ ಹೇಳಿ ಜನರಿಗೆ ಹೇಳ್ತಿರಲ್ಲ, ನಿಮ್ಗೇನಾದ್ರೂ ವಿವೇಚನೆ ಜವಾಬ್ದಾರಿ ಇದೆಯಾ? ನಿಮಗೆ ಸಂವಿಧಾನದ ವಿರೋಧಿ ಕೆಲಸ ಅಲ್ವಾ ಇದು? ಹಾಗಿದ್ರೆ ಜನರ ಸ್ಥಿತಿಗತಿ, ಯಾರು ಸಾಮಾಜಿಕ ಅವಕಾಶಗಳನ್ನ ಪಡ್ಕೊಂಡಿಲ್ಲ ಅಂತ ಹೇಗೆ ಗೊತ್ತಾಗೋದು? ಹೇಗೆ ಶೈಕ್ಷಣಿಕವಾಗಿ ಯಾರು ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ಆರ್ಥಿಕವಾಗಿ ಯಾರು ಮುಂದೆ ಬಂದಿದ್ದಾರೆ, ಯಾರು ಹಿಂದೆ ಬಂದಿದ್ದಾರೆ, ಯಾರಿಗೆ ಅವಕಾಶಗಳು ತಲುಪೇ ಇಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ? ರಾಜಕೀಯವಾಗಿ ಯಾರೆಷ್ಟು ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಯಾವುದೋ ಎಷ್ಟೋ ನೂರಾರು ಸಮುದಾಯಗಳು ಅಧ್ವಾನದ ಸ್ಥಿತಿಯಲ್ಲಿ ಇವತ್ತು ಕೂಡ ಬದುಕ್ತಾ ಇದ್ದಾರಲ್ಲ, ಅತಂತ್ರವಾಗಿದ್ದಾರಲ್ಲ, ಅವ್ರ ಸ್ಥಿತಿಗತಿಗಳನ್ನ ಸರ್ಕಾರ ಸುಧಾರಣೆ ಮಾಡಬಾರ್ದು. ಹಾಗಿದ್ರೆ ಸೊ ಒಂದು ಏಜೆನ್ಸಿ ಬೇಕು. ಕರ್ನಾಟಕದಲ್ಲಿ ಎಲ್ಲರೂ ಬ್ಯಾಕ್ವರ್ಡ್ ಕ್ಲಾಸೇ, ಕರ್ನಾಟಕದಲ್ಲಿರುವಂತ ಎಲ್ಲ ಸಮುದಾಯಗಳನ್ನು ಕೂಡ, ಆದರೆ ಅವರುಗಳಿಂದ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಗುರುತಿಸಿದೆ ಅಷ್ಟೇ. ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B. ಆಮೇಲೆ ಹಿಂದುಳಿದ ವರ್ಗದ ಜನರಿಗೆ ಕ್ರೀಮಿ ಲೇಯರ್ ಬರುತ್ತೆ. ಎಲ್ಲ ಹಿಂದುಳಿದ ವರ್ಗದ ಜನರಿಗೂ ಮೀಸಲಾತಿ ಬರೋದಿಲ್ಲ. ಯಾರಿಗೆ 8-12 ಲಕ್ಷ ರೂಪಾಯಿ ವರಮಾನ ಜಾಸ್ತಿ ಇರುತ್ತೆ ಅವ್ರಿಗೆ ಯಾರಿಗೂ ಮೀಸಲಾತಿಯ ಸೌಲಭ್ಯ ಹಿಂದುಳಿದ ಸಮುದಾಯಗಳು, ಈ 200 ಜಾತಿಗಳಿದಾವೆ, ಅವ್ರು ಯಾರಿಗೂ ಸಿಗೋದಿಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಅಂಕಿಅಂಶಗಳನ್ನು ಇಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ, ಮೀಸಲಾತಿ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ ಮತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಶಿವಕುಮಾರ್ ಅವರ ಸರ್ಕಾರ ಈ ಪ್ರಯತ್ನಗಳನ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ.
ಆ ಕೆಲಸವನ್ನ ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡಬೇಕಿದು. ನಮ್ಮ ಕಾನೂನಿದೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾವ ತರ ಜವಾಬ್ದಾರಿಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಕಾನೂನಾಗಿದೆ ಇದು. ಈ ಕಾನೂನಲ್ಲಿ ಈ ಸೆಕ್ಷನ್ ನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, 10 ವರ್ಷಗಳಿಗೊಮ್ಮೆ ಯಾರೆಲ್ಲ ಮುಂದುವರೆದಿದ್ದಾರೆ ಅವರು ಮೀಸಲಾತಿ ಸೌಲಭ್ಯಗಳಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಅವರಿಗೆ ಸೇರ್ಪಡೆ ಮಾಡಬೇಕು, ಅವ್ರಿಗೆ ಇನ್ನ ಹೆಚ್ಚಿನ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಜಿಲ್ಲೆಗಳಲ್ಲೂ ಕೂಡ ಈ ತರ ಹಿಂದುಳಿದ ವರ್ಗಗಳಲ್ಲಿ ಹೆಚ್ಚಿನ ಜಾಗೃತಿ ಕಡಿಮೆ ಇದೆ, ಅವರಲ್ಲಿ ಹೆಚ್ಚು ಜಾಗೃತಿಯನ್ನ ತರಬೇಕು, ಅವರಿಗೆ ಸಂಘಟನೆಯ ಮಹತ್ವವನ್ನು ಹೆಚ್ಚು ಮಾಡಬೇಕು, ಹೋರಾಟದ ಮನೋಭಾವನೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಯಾಕಂತ ಹೇಳಿದ್ರೆ 200 ಸಮುದಾಯಗಳಿದ್ದಾವೆ, ಅವರಲ್ಲಿ ಹೆಚ್ಚಿನ ಜಾಗೃತಿಯನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನಗಳನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು. ನ್ಯಾಚುರಲ್ ಇದ್ದೇ ಇರುತ್ತೆ, ಇದನ್ನು ನಮ್ಮ ಪಕ್ಷದ ಸಂಘಟನೆ ಕೂಡ ಹೆಚ್ಚು ಶಕ್ತಿಯನ್ನು ತಂದು ಕೊಡಬೇಕು ಅಂತೀವಿ. ಯಾಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ರಾಜಕಾರಣದ ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ, ನಮ್ಮ ಸಂಘಟನೆಯ ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಒಂದು ಸಮುದಾಯಗಳ ಹಿತವನ್ನು ಕಾಣಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಮ್ಮ ದೇಶ ರಾಜ್ಯದ ಹಿತವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಸಾಮರಸ್ಯವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಸೌಹಾರ್ದತೆಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೀಗೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಸಮುದಾಯಗಳ ಹಿತವನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗಾಗಿ ಎಲ್ಲ ಒಟ್ಟು ಸೇರಿ ಈ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಸಭೆಗಳನ್ನು ಮಾಡೋದ್ರ ಜೊತೆಗೆ ಸಮಾವೇಶಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಎಲ್ಲರೂ ಕೂಡ ಎಲ್ಲ ವರ್ಗವನ್ನು ಕೂಡ ಸೇರಿಸ್ಕೊಂಡು ಮಾಡ್ತಕ್ಕಂಥ ಈ ಪ್ರಯತ್ನಕ್ಕೆ ಮಾಧ್ಯಮ ಸ್ನೇಹಿತರ ಸಹಕಾರವನ್ನು ಕೂಡ ನಾವು ಕೋರುತ್ತೇವೆ. ದಯಮಾಡಿ ಇಂಥ ಒಂದು ಪ್ರಗತಿಪರವಾದಂಥ ವಿಚಾರಗಳಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಡೀತದೆ ನೆಗೆಟಿವ್ ಆಗಿ ಅದನ್ನೇ ಹೆಚ್ಚು ಬೆಳೆಸ್ತಕ್ಕಂಥ ಅಗತ್ಯ ಇಲ್ಲ. ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಸರ್ಕಾರ ಕಮಿಷನ್ ಏನಾದರೂ ಕೂಡ ಅಲ್ಲೊಂದು ಇಲ್ಲೊಂದು ತಪ್ಪು ಕಂಡು ಬಂದರೆ ಅದನ್ನು ಖಂಡಿತವಾಗ್ಲೂ ಕೂಡ ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ, ಸರಿ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೇಬಾರ್ದು ಅಂತಲ್ಲ. ಕಮಿಷನ್ ಇಸ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಸರ್ಕಾರ ಕೂಡ ಅಲ್ಲ, ಎಲ್ಲರೂ ಕೂಡ ಸಂವಿಧಾನದ ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಆಗಿರುವಂತಹ ಲೋಪದೋಷಗಳು ಏನಾದರೂ ಇದ್ರೆ ಖಂಡಿತವಾಗ್ಲೂ ಕೂಡ ಅದನ್ನ ಸಂಬಂಧಪಟ್ಟವರು ಗಮನ ಹರಿಸಬೇಕು, ರೆಕ್ಟಿಫೈ ಮಾಡ್ಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡೋದ್ರ ಜೊತೆಗೆ ನೋಡಿ, ಇದೆಲ್ಲ ನಮಗೆ ಸ್ಫೂರ್ತಿಯನ್ನು ಕೊಟ್ಟಿರುವಂತ ಎಲ್ಲ ಮಹನೀಯರ ಭಾವಚಿತ್ರಗಳನ್ನು ಹಾಕೊಂಡಿದ್ದೇವೆ. ನಾವು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ ಅವರ ಸಾಧನೆಗಳು, ಅವರ ಮಾರ್ಗದರ್ಶನ, ಅವರು ಕೊಟ್ಟಂತ ಆಚಾರ ವಿಚಾರಗಳನ್ನ ನಮಗೆ ಅದು ಸ್ಫೂರ್ತಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅವರೆಲ್ಲರನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅವರನ್ನ ಗೌರವಿಸಿ ಅವರ ವಿಚಾರಧಾರೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನ ಮಂಗಳೂರಿಂದ ಪ್ರಾರಂಭ ಆಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಸ್ಫೂರ್ತಿಯಿಂದ ಭಾಗವಹಿಸಿದ್ದಾರೆ. ನಮ್ಮ ಮಂಗಳೂರು ಜಿಲ್ಲೆಯ ಎಲ್ಲ ಬಹುತೇಕ ಸಮುದಾಯಗಳು ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಮಂಗಳೂರು ಕರಾವಳಿ ಪ್ರದೇಶ, ಮಂಗಳೂರು ಉಡುಪಿ, ಅದರ ಜೊತೆಗೆ ಈ ಡಿವಿಷನ್ನಿನ ನಮ್ಮ ಮೈಸೂರು, ಚಾಮರಾಜನಗರ, ಕೂರ್ಗ್, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ನಮ್ಮ OBC ಘಟಕಗಳ ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ವಿವಿಧ ನಿಗಮಗಳ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಮತ್ತೇನಾದರೂ ಕ್ಲಾರಿಫಿಕೇಶನ್ ಇದ್ರೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವರೆಲ್ಲರೂ ಮಾತಾಡಿದ್ಮೇಲೆ, ಮಂತ್ರಿಗಳು ಮುಖಂಡರು ಮಾತಾಡಿದ್ಮೇಲೆ ಎನ್ಯುಮರೇಟರ್ಸ್ ಕೂಡ ಯಾರಿಗೂ ಕೂಡ ಒತ್ತಾಯವನ್ನು ಮಾಡ್ತಾ ಇಲ್ಲ. ಹೈಕೋರ್ಟ್ ಹೇಳುವಂಥದ್ದಲ್ಲ, ಮೊದಲಿಂದಲೂ ಕೂಡ ಯಾವುದೇ ಸೆನ್ಸಸ್ ಅಲ್ಲೂ ಕೂಡ ಹೈಕೋರ್ಟ್ ಅನ್ನು ಗೌರವಿಸಬೇಕಾಗತ್ತೆ. ಯಾವ ಎನ್ಯುಮರೇಟರ್ಸು ಯಾವ ಜನರಿಗೂ ಕೂಡ ಇವತ್ತರೆಗೂ ಕೂಡ ಒತ್ತಾಯವನ್ನು ಮಾಡಿಲ್ಲ. ಅವ್ರು ಏನು ಹೇಳ್ತಾರೆ, ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನಷ್ಟೇ ಬರ್ಕೊಂಡು ಬಂದಿದ್ದಾರೆ. ಆದ್ರೆ ಸಮೀಕ್ಷೆಯಲ್ಲಿ ಭಾಗವಹಿಸಬಾರ್ದು ಅಂತ ಅವ್ರು ಹೇಳಿದಾರಲ್ಲ, ಅದಕ್ಕೆ ನಾನು ಹೇಳಿದ್ದು ಸಮೀಕ್ಷೆಯಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾರಲ್ಲ, ದಟ್ಸ್ ಇರೆಸ್ಪಾನ್ಸಿಬಲ್ ಅಂತ ಹೇಳಿದ್ದು. ನಾನು ಅವರು ಒಬ್ಬ ಹಿರಿಯ ಸಚಿವರಿದ್ದಾರೆ, ಒಂದು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಪ್ರಮುಖ ಸಚಿವರಿದ್ದಾರೆ, ಅದಕ್ಕೆ ನಾನು ಅಪೀಲ್ ಕೂಡ ಮಾಡ್ತಾ ಇದ್ದೇನೆ, ಕೈಂಡ್ಲಿ ವಿಡ್ರಾ ಯುವರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾರಲ್ಲ, ಅದಕ್ಕಾಗಿ ನಾನು ಹೇಳಿದ್ದೇನೆ. ಈಗ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇನ್ನು ಯಾರ್ಯಾರು ವಿರೋಧ ಪಕ್ಷದವರು, ಈವನ್ ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪರಾಗ್ಲಿ ದೇವೇಗೌಡರಾಗ್ಲಿ ಹೇಳಿಲ್ಲ, ಪಾರ್ಟಿಸಿಪೇಟ್ ಮಾಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ ಅವರು.
ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮೆಚ್ಯೂರ್ಡ್ ಲೀಡರ್ಶಿಪ್ ಅಂತ ಅದೇ ನಿಮಗೆ ಪ್ರತಾಪ್ ಸಿಂಹ ಬೇರೆಯವ್ರಿಗೆ ಹೋಲಿಸೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ತೇಜಸ್ವಿ ಸೂರ್ಯ ಬೇರೆ ವಿಚಾರಗಳಿಗೆ ಹೋಗ್ಬೇಡಿ, ಇದನ್ನ ಕದ್ದು ಬಿಡ್ತಾರೆ, ವಿಚಾರಗಳನ್ನ ಕದ್ದು ಬಿಡ್ತಾರೆ ಅನ್ನೋದು. ಮತ್ತು ಅದೇ ರೀತಿ ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿಗಳಾಗಿದ್ದು ಅಂತ ಭಾವಿಸ್ತೀನಿ. ಮುಂಚೆ ಅಶೋಕ್ ಅವರು ವಿರೋಧ ಪಕ್ಷದವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಯಾವಾಗ ಶಾಡೋ ಗವರ್ಮೆಂಟ್ ಅವೆಲ್ಲ ನಮ್ಗೆ ಕೇಳಬೇಕು. ಆದರೆ ನಾನು ಕೂಡ ನನ್ನನ್ನು ಸೇರಿ ಮೋಸ್ಟ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಶಾಸಕರು ಸಂವಿಧಾನವನ್ನ ಪ್ರಮಾಣ ಮಾಡಿ ನಾವು ಹೇಳಿರ್ತೀವಿ. ಸಂವಿಧಾನದಲ್ಲಿ ಇದೆ ಅವಕಾಶ ಸಮೀಕ್ಷೆ ಮಾಡಿ ಅಂತ ಹೇಳಿ. ಅದ್ರ ಮೇಲೆ ಸಂವಿಧಾನದ ಮೇಲೆ ನಾವು ಶಬ್ದ ಮಾಡಿ ಆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ರಾಜ್ಯ ಸರ್ಕಾರದವರು ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇವ್ರು ಹಾಗಾದ್ರೆ ಯಾವ ಮುಖದ ಮೇಲೆ ಒಂದು ಅಧಿಕಾರವನ್ನ ಇಟ್ಕೊಂಡು ಅದನ್ನ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾರೆ. ಅದನ್ನ ಸುದರ್ಶನ್ ಸರ್ ಅವರು ಹೇಳ್ತಾರೆ, ನೀವು ಯಾರಿಗೂ ಕಂಪಲ್ಸರಿ ಅಲ್ಲ, ಅಟ್ಲೀಸ್ಟ್ ಈಗ ನೀವು ಓಟಿಗೆ ಹೋಗ್ತೀರಾ, ನೋಟ್ ಅಂತ ಇರುತ್ತೆ, ನೋಟ ತಗೊಂಡು ಏನ್ ತೊಂದರೆ ಏನಿಲ್ಲ, ನೀವು ವೋಟ್ ಹಾಕಬೇಕು ಅಂತ ಹೇಳಲ್ಲ, ಅದು ರೈಟ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್. ಯು ಕ್ಯಾನ್ ರಿಜೆಕ್ಟ್, ಅದನ್ನ ಹೇಳ್ಬೇಕು. ಆದ್ರೆ ಕಾನ್ಸ್ಟಿಟ್ಯೂಷನ್ ಓದ್ ತಗೊಂಡವ್ರು ನಾವೇ ಜನರಿಗೆ. ಆಮೇಲೆ ಇದನ್ನ ಯಾಕೆ ಮಾಡ್ತಾ ಇರೋದು? ಮಾನವೀಯತೆಯ ಮೌಲ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಏನಾದ್ರು ಕೊಟ್ಟಿಲ್ಲ ಅಂದಿದ್ರೆ ನಾವು ನೀವು ಈ ತರ ಕುತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ತಿಳ್ಕೊಳ್ಳಿ, ಇನ್ನು ಎಷ್ಟೋ ಜನರನ್ನ ಮೇಲ್ ತರಬೇಕಾಗಿದೆ. ಆ ಸಮಾನತೆಯನ್ನ ತರ್ತಕ್ಕಂಥದ್ದನ್ನ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಂದೆ ತಗೊಂಡು ಬಂದಿದ್ದಾರೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್, ಜಾತಿ, ಧರ್ಮ. ಕೆಲವು ವಿಚಾರಗಳು ಬಂದು ನಾನು ಸಾಂಸ್ಕೃತಿಕ ಇದು ಮೊನ್ನೆ ನಾಯಕ ಅಂತ ಹೇಳಿ ನಿನ್ನೆ ಧನ್ಯವಾದಗಳನ್ನ ಎಲ್ಲ ಸ್ವಾಮೀಜಿಗಳು ಮಾನ್ಯ ಮುಖ್ಯಮಂತ್ರಿ ಕೊಟ್ಟರು. ಒನ್ ಆಫ್ ದ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ನಾನೇ ಏನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಅವರೇ ರಿಕ್ವೆಸ್ಟ್ ಮಾಡಿದ್ರು, ಬಿಲ್ಲವ ಕ್ರಿಶ್ಚಿಯನ್ನು, ಮಾದಿಗಲ್ ಕ್ರಿಶ್ಚಿಯನ್ನು, ಇದನ್ನೆಲ್ಲ ಬೇಡ, ಇದನ್ನೆಲ್ಲ ಡೈವರ್ಟ್ ಮಾಡಿ ತೆಗಿಯಕ್ಕಾಗತ್ತ ಅಂತ. ಯಾರು ಕೇಳಿದವರಲ್ಲ, ಅದನ್ನ ಜನರೇ ಬರ್ಸಿರೋದದು, ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದಾಗ ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಆ ವಿಚಾರಗಳನ್ನ ಬಿಟ್ಟು ಅವ್ರು ಯಾರು ಆಯೋಗದವರು ನೀವು ಇದನ್ನು ತಗೊಳ್ಳಿ ಅಂತ ಹೇಳಿ ತಗೊಂಡು ಮಾಡಿದ್ರು. ಯಾಕೆಂದ್ರೆ ರೈಟ್ಸ್, ಈಗ ನನ್ನ ರೈಟ್ಸ್ ಇರ್ತದೆ, ನಾನು ಯಾವ ಸಮಾಜಕ್ಕೆ ಸೇರಿದೆ ಅಂತ ಹೇಳ್ಕೊಳ್ಳೋದು ರೈಟ್ಸ್ ನನಗಿರ್ತದೆ. ಅದು ನಮ್ಮ ತಂದೆ ತಾಯಿಯ ಮೂಲಕ ಬಂದಿರುತ್ತೋ, ಸಮಾಜದಲ್ಲಿ ಬಂದಿರುತ್ತೋ, ಯಾವ ರೀತಿ ಬಂದಿರುತ್ತೋ, ತುಳಿತ ವರ್ಗಕ್ಕೆ ಸೇರಿ ಬಂದಿರ್ತದೋ, ಅದಕ್ಕೆ ಬೇರೆ ಕಡೆ ಹೋಗಿರ್ತಾರೋ, ಇದಕ್ಕೊಂದು ಹಿಸ್ಟ್ರಿ ಇರ್ತದೆ, ಅಂತ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಅಷ್ಟೇ ಕಾನ್ಸ್ಟಿಟ್ಯೂಷನ್ಲಿ ನಾವೆಲ್ಲರೂ ಶಪಥ ಮಾಡಿ ಅದ್ರ ಮೇಲೆ ಓದು ತಗೊಂಡ್ರೆ ನಾವು ಜನರಿಗೆ ಹಾದಿ ತೋರಿಸ್ಬೇಕು ಅಂತ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಖಂಡನೆ ಮಾಡ್ತೀವಿ. ಇಲ್ಲಿರೋರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ನಾಯಕರುಗಳನ್ನ, ಚಿಕ್ಕ ಸಮಾಜ ಯಾರಾದ್ರೂ ಇಬ್ರು ಬಂದಿಲ್ಲ ಅಂದ್ರೂ ಮಾಹಿತಿ ಕೊಟ್ಟಿದ್ದಾರೆ. ನೀವು ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ನಾವು ಅದನ್ನ ನಿಮ್ ಜೊತೆಗೆ ಸೇರ್ತೀವಿ ಅಂತ ಹೇಳಿದ್ರು. ಈಗ ನೀವು ಹೇಳಿದ್ರಿ ಸಮೀಕ್ಷೆ ಬಗ್ಗೆ ಕೆಲವು ಗೊಂದಲಗಳನ್ನ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದ್ರೆ ಮೊನ್ನೆ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ, ಎಲ್ಲ ಕೆಲವು ಮಾಧ್ಯಮದವರಿದ್ರು, ಎಕ್ಸ್ಟೆನ್ಷನ್ ಆಗ್ತದ ಅಂತ ಹೇಳಿ. ಎಕ್ಸ್ಟೆನ್ಷನ್ ರೈಟ್ಸು ನನ್ನ ಹತ್ರ ಇರೋಲ್ಲ ವೈಯಕ್ತಿಕವಾಗಿ, ಯಾಕೆಂದ್ರೆ ಅದು ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ಮ ಸ್ನೇಹಿತರು ನಗ್ತಾ ಇದ್ದಾರೆ. ನನ್ನ ಡಿಪಾರ್ಟ್ಮೆಂಟು ವಿ ಆರ್ ಜಸ್ಟ್ ವರ್ಕರ್ಸ್. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ನಮ್ಮ ವ್ಯವಸ್ಥೆಯನ್ನ ಸರ್ಕಾರ ಉಪಯೋಗ ಮಾಡಿಕೊಳ್ತಾರೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 2 ಕಡೆಗೆ ವಿಶೇಷವಾಗಿ, ಬೆಂಗಳೂರಲ್ಲಿ ಸಿಟಿ ಮತ್ತೆ ಮೈಸೂರಲ್ಲಿ ಯಾಕಂದ್ರೆ ದಸರಾ ಇತ್ತು, ಅಲ್ಲಿ ಟೇಕ್ ಆಫ್ ಆಗಿದ್ದು ಲೇಟ್ ಆಯಿತು, ಅದು ನನಗೆ ಗೊತ್ತು. ಈಗಾಗಲೇ ಅವರು ಮುಂಚೂಣಿಗೆ ಬಂದ್ಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು ಟೆಕ್ನಿಕಲ್ ಇರ್ಬೋದು, ಕೆಲವೆಲ್ಲದೂ ಕೂಡ ತಮ್ಮನ್ನ ಮಾತಾಡಿ ಅವತ್ತು DC ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾಗ ಕೊನೆಗೆ ಒಂದು ಡಿಸಿಷನ್ ಆಸ್ ಆನ್ ಟುಡೇ, ನಿನ್ನೆ 8:00ವರೆಗೆ ಸುಮಾರು 81% ಎಂಟೈರ್ ಸ್ಟೇಟ್ ಆವರೇಜ್ ಆಗಿದೆ. ಕೆಲವು ಕಡೆಗೆ 98% ಮಾಡಿದ್ದಾರೆ. ದ ಲೀಸ್ಟ್ ವಾಸ್ ಅಬೌಟ್ 38%, ದಟ್ ಇಸ್ ಬ್ಯಾಂಗ್ಳೂರ್. 68% ದಕ್ಷಿಣ ಕನ್ನಡ, 67-68%, 62% ನಿನ್ನೆ
ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ತಗೊಂಡು ನಮ್ಮ ಇಲಾಖೆ ಮತ್ತೆ ವಿವಿಧ ಇಲಾಖೆಗಳು ಯಾರ್ಯಾರ ಕನೆಕ್ಷನ್ ಇದೆ ಎಲ್ಲದು ಮಾಡಿ ಇದನ್ನ 18ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿ ಯಾರ್ಯಾರು ಟೀಚರ್ಸು ಮಾಡಿದ್ದಾರೆ ಏನು ಸರ್ವೆನ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ರಜವನ್ನು ಕೊಡ್ತಕ್ಕಂಥ ನನ್ನ ಲಿಮಿಟಲ್ಲಿ ನಿಮ್ಮ ಮಾಹಿತಿಗೆ 240 ಡೇಸ್ ಇದೆ. ಒಂದು ರೈಟ್ ಆಫ್ ಎಜುಕೇಶನ್ ಆಕ್ಟ್ ಅಲ್ಲಿ 220 ಡೇಸ್ ವಿ ಹ್ಯಾವ್ ಟು ಟೀಚ್ ದೆಮ್. ಸೊ ನನ್ನ ಇನ್ನೂ 12 ದಿವಸ 22 ದಿವಸ ಬಾಕಿ ಇದೆ. ನನಗೆ ಟೀಚಿಂಗಿಗೆ ಏನು ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಅದನ್ನೆಲ್ಲ ಲೆಕ್ಕ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನೈಟ್ ಅದನ್ನು ಸಬ್ಮಿಟ್ ಮಾಡಿ, ಯಾಕಂದರೆ ಇಲ್ಲಿ ಬಂದಿದ್ದು ನಾನು ವೈಯಕ್ತಿಕವಾಗಿ ಯಾಕೆ ಬಂದೆ ಅಂದರೆ ಇಲ್ಲಿ ಇನ್ನೂ ಎಷ್ಟು ದಿವಸ ತಗೊಳ್ಬೋದು. ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು. ನಿನ್ನೆ ಡಿ ಸಿ ಅವ್ರ ಹತ್ರ ಎಲ್ಲ ಮೊನ್ನೆ ಮಾತಾಡಿದ್ವಿ. ಅಸೋಸಿಯೇಷನ್ ಅವರು ಕೆಲವರು ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಬರಲೇಬೇಡಿ, ಅವ್ರು ವೈಯಕ್ತಿಕ ದೇ ಡೋಂಟ್ ಹ್ಯಾವ್ ರೈಟ್ಸ್. ದೆನ್ ಅವರು ಕೂಡ ಈಗ ಇಲ್ಲ ಬರಲಿ ಎಲ್ಲ ಮಾಡಲಿ ಅಂತೇಳಿ ಈಗೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಕಾನ್ಸ್ಟಿಟ್ಯೂಷನ್ನ ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾರು ಅಪಾರ್ಟ್ಮೆಂಟ್ ಅವರು ಒಂದು ಅಸೋಸಿಯೇಷನ್ ಅವರು ನಾವು ಮಾಡೋದಿಲ್ಲ. ಆಮೇಲೆ ಇಲ್ಲಿ ಟೆಕ್ನಿಕಲ್ ನಿಮಗೆ ಇನ್ನೊಂದು ಹೇಳ್ತೀನಿ, ಸುಮಾರು 12,000 15,000 ಐ ಥಿಂಕ್ ಡಿ ಸಿ ಅವ್ರು ಹೇಳ್ಬೋದು. ಅವ್ರು ಇಲ್ಲಿ ಅಡ್ರೆಸ್ ಇಲ್ಲಿದೆ, ವಾಸ್ತವ್ಯ ಆಸ್ ಇಟ್ ಇಸ್ ಫಿಸಿಕಲಿ ದೇ ಆರ್ ನಾಟ್ ದೇರ್. ಬೇರೆ ಕಡೆ ಇದ್ದಾರೆ, ಅಬ್ರಾಡಲ್ಲಿ ಇದ್ದಾರೆ. ಅದು ದಟ್ ಇಸ್ ದ ಕಲ್ಚರ್ ಹಿಯರ್. ಇದೆಲ್ಲದಕ್ಕೂ ಕೂಡ ಸಮಸ್ಯೆಗೆ CM ಅವರು ಅದೇನೇ ಆಗಲಿ ನೀವು ಹೋಗಿ ನಮ್ಮ ರೂಲ್ಸ್ ಏನಿದೆ ಸ್ಟಿಕ್ಕರ್ ಅಂಟಿಸಿ ಅವ್ರ ಕಡೆಯಿಂದ ಬರಲಿಲ್ಲ ಅಂದರೆ ಅದಕ್ಕೂ ಕೂಡ ಕಾಲಮಿಗೆ ಉತ್ತರ ಕೊಟ್ಟ ಮೇಲೆ ದೆನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಯಾಕೆಂದರೆ 10 ಇಯರ್ಸಿಗೆ ಒಂದ್ಸತಿ ಮಾಡಬೇಕು. ಮೊನ್ನೆ ಕೇಳಿದಾಗ ಕೋವಿಡ್ ಪ್ರಶ್ನೆ ಅಂತ ಹೇಳಿದ್ರಿ. ಕೋವಿಡ್ ಅಲ್ಲ, ಕೋವಿಡ್ ಆಗಿ 2 ವರ್ಷ ಆಯಿತು. ಇಷ್ಟೊಳಗೆ ಸೆಂಟ್ರಲ್ ಗೌರ್ಮೆಂಟ್ ನೀವು ತಗೊಳ್ಳಿ, ಎವ್ರಿ ಇಯರ್ 2051, 61, 71, 91, 2001 ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ಹೋದ್ಸತಿನೇ ಹೆಚ್ಚು ಕಮ್ಮಿ ಆಗಿದ್ದು. ನಾವು ಒತ್ತಡ ಕೊಟ್ಟ ಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಾವು ಮಾಡ್ತೀವಿ ಅಂತ ಬಿಡಿ. ಅದು ರಾಜಕಾರಣ ಮಾತಾಡೋದಕ್ಕೆ ಹೋಗುದಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.